ಸೊ ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧಿಸಬೇಕಾದ್ರೆ ಅದಕ್ಕೆ ನಮ್ಮ ಪಾಲಿನ ಶ್ರಮ ಬೇಕು. ಸೊ ನೀವು ಇಲ್ಲಿಗೆ ಬಂದು ಈ ಒಂದು ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅಂದರೆ ನಿಮಗೆ ಆ ಅನಿಸಿಕೆ ಇದೆ, ಅಂದರೆ ನಾನು ಶ್ರಮಪಟ್ಟು ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಇನ್ನೂ ಮುಂದಕ್ಕೆ ಜೀವನದಲ್ಲಿ ಸಾಧಿಸಬೇಕು ಅಂತ. ನಿಮ್ಮ ಸಹಾಯಕ್ಕೆ ಈಗ ನಿಮಗೆ ಮಾರ್ಗದರ್ಶನ ನೀಡಲು ದೂರದಿಂದ ಬಂದಿದ್ದಾರೆ, ಧಾರವಾಡದಿಂದ ಮತ್ತು ಸಾಗರದಿಂದ. ಖಂಡಿತವಾಗಿಯೂ ನಾನು ಅವರ ಈ ಒಂದು ಶ್ರಮವನ್ನು ಮೆಚ್ಚಿಕೊಳ್ತೇನೆ. ಸೊ ಅಂಚೆ ಇಲಾಖೆ ಮುಖಾಂತರ ನಿಮಗೆ ಇನ್ನೂ ಜನಸೇವೆ ಮಾಡುವ ಒಂದು ಅವಕಾಶ ಸಿಗಲಿ ಎಂದು ನಾನು ಆಶಿಸ್ತೇನೆ. ಎಲ್ರಿಗೂ ಈ ಒಂದು ಪರೀಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಬರೀಬೇಕು. ಪರೀಕ್ಷೆ ಬರೆಯುವಾಗ ಅದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರೋದ್ರಿಂದ ಕೆಲವರು ಉತ್ತೀರ್ಣರಾಗಬಹುದು, ಕೆಲವರು ಆಗ್ಲಿಕ್ಕಿಲ್ಲ. ಜೀವನದಲ್ಲಿ ಯಾವಾಗ ಹಾಗೆ ನಾವು ಎಲ್ಲರೂ ಸಪೋಸ್ ಅಂದ್ರೆ ನಾವು ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅದರ ಪ್ರಕಾರ ಸೆಲೆಕ್ಷನ್ ಆಗ್ತದೆ ಅಲ್ವಾ? ಸೊ ಕಾರಣವಶಾತ್ ಸಪೋಸ್ ಉತ್ತೀರ್ಣ ಆಗದೇ ಇದ್ರೆ ಅದರ ಬಗ್ಗೆ ಬೇಜಾರು ಪಟ್ಟುಕೊಳ್ಬಾರ್ದು. ಇನ್ನೂ ಅವಕಾಶ ಇರ್ತದೆ, ಮತ್ತೆ ಪ್ರಯತ್ನ ಮಾಡಬಹುದು. ಇಲ್ಲದಿದ್ದರೆ ಈಗಿರುವ ಅವಕಾಶದಲ್ಲಿ ನೀವು ಚೆನ್ನಾಗಿ ಸಲ್ಲಿಸ್ತಾ ಇರ್ಬೋದು. ಆದರೆ ನಿಮ್ಮ ಮಟ್ಟಿಗೆ ನಿಮಗೆ ಸಾಧ್ಯವಿದ್ದಷ್ಟು ನೀವು ತಯಾರಿ ಮಾಡಿ ಈ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗುವ ಒಂದು ಶ್ರಮವನ್ನು ಮಾಡಬೇಕು. ಆವಾಗ ನಿಮಗೆ ತೃಪ್ತಿ ಇರ್ತದೆ. ಸಪೋಸ್ ನೀವು ಕಷ್ಟಪಟ್ಟು ಕಲಿತು ಬರೆದರು ಸಿಕ್ಕಿದ್ರೆ ಒಳ್ಳೆಯದು, ಸಿಕ್ಕಿದ್ರೆ ಕೂಡ ನಿಮಗೆ ಅದು ತೃಪ್ತಿ ಇರ್ತದೆ. ನಾನು ಕಷ್ಟಪಟ್ಟಿದ್ದೇನೆ, ನನಗೆ ಸಾಧ್ಯ ಇದ್ದಷ್ಟು ನಾನು ಮಾಡಿದ್ದೇನೆ ಅನ್ನೋ ಒಂದು ತೃಪ್ತಿ ಇರ್ತದೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಜೀವನದಲ್ಲಿ ಯಾವಾಗಲೂ ಗೆಲುವು ಇರ್ತದೆ, ಸೋಲು ಇರ್ತದೆ. ಈ ಎರಡೂ ಒಂದು ಅವಿಭಾಜ್ಯ ಅಂಗ ನಮ್ಮ ಜೀವನದಲ್ಲಿ. ಸೋಲು ಗೆಲುವು ಅನ್ನೋದು ಅವಿಭಾಜ್ಯ ಅಂಗ. ಸೊ ಅದ್ರ ಬಗ್ಗೆ ನಾವು ಅಂದರೆ ಗೆಲುವಾದರೆ ಸಂತೋಷ ಪಡ್ತೇವೆ, ಸೋಲಾದರೆ ಕೆಲವು ಸಲ ಸ್ವಲ್ಪ ಸಮಯ ನಿಮಗೆ ಬೇಜಾರಾಗ್ಬೋದು. ಆದರೆ ಮತ್ತೆ ಅದನ್ನು ಮಾಡಿಸ್ಬಿಡ್ಬೇಕು, ಮತ್ತೆ ನಿಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಸೊ ಸೋಲು ಗೆಲುವಿನ ವಿಷಯವನ್ನು ನೀವು ಆಲೋಚನೆ ಮಾಡಿದೆ. ಈಗ ನಿಮ್ಮ ಮಾರ್ಗದರ್ಶಕರು ಏನು ಹೇಳ್ತಾ ಇದ್ದಾರೆ ಅದನ್ನು ಗಮನವಿಟ್ಟು ಕೇಳಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕ್ಲಾರಿಫೈ ಮಾಡಿಕೊಂಡು, ಏನಿಲ್ಲದಿದ್ದರೆ ಕೂಡ ನಿಮಗೆ ಈ ಒಂದು 2 ದಿನದ ಕಾರ್ಯಶಾಲೆಯಿಂದ ನಿಮ್ಮ ಎಷ್ಟೋ ಜ್ಞಾನ ಅಭಿವೃದ್ಧಿ ಆಗ್ತದೆ. ಸೊ ಎಲ್ಲರಿಗೂ ಈ ಒಂದು ವಿಷಯದಲ್ಲಿ ಅಂದರೆ ನಿಮ್ಮ ಜ್ಞಾನ ವೃದ್ಧಿ ಆಗಲಿ, ಮತ್ತು ನಿಮ್ಮ ಪರೀಕ್ಷೆಯಲ್ಲಿ ನೀವು ಎಲ್ಲರೂ ನಿಮ್ಮ ರೀತಿಯಲ್ಲಿ ಚೆನ್ನಾಗಿ ಬರೆಯಲಿ ಎಂದು ನಾನು ಆಶಿಸ್ತೇನೆ. ಸೋಲು ಗೆಲುವಿನ ಸೋಪಾನ. ವಿದ್ಯೆಯನ್ನು ಆರ್ಜಿಸುವಾಗ ಸೋಲನ್ನು ಸಂಕಲ್ಪಿಸುವುದಕ್ಕಿಂತ ಗೆಲುವನ್ನೇ
ನಿಖರವಾದಂತಹ ಗುರಿಯನ್ನಾಗಿಸಿಕೊಂಡು ತಾವು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಬೇಕು ಮತ್ತು ದಕ್ಕಿದಂತಹ ಯಶವನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಅದರಲ್ಲಿ ಕೃತಾರ್ಥರಾಗಬೇಕು ಅನ್ನುವಂಥ ಸಂದೇಶವನ್ನ ನಮ್ಮ ಗೌರವಾನ್ವಿತ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ವೃತ್ತ ಗೌರವಾನ್ವಿತ ಶ್ರೀ ಎಸ್ ರಾಜೇಂದ್ರ ಕುಮಾರ್ ಅವರು ನಮಗೆ ಆಶೀರ್ವಾದದ ಮನೆಗಳಾಗಿ ನೀಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂತ ಅವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅವರನ್ನ ನಮ್ಮ ವಿಶೇಷವಾಗಿ ಆಕಾಂಕ್ಷಿ ತಂಡ ಮಂಗಳೂರು ಇದರ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಇಡೀ ಆಕಾಂಕ್ಷಿ ತಂಡದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶೀಘ್ರವಾಗಿ ಆಕಾಂಕ್ಷಿ ತಂಡ ಬರಬೇಕು. ಇದರ ಸಭೆ ನೆನಪಿಗಾಗಿ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಿ ಅವರ ಒತ್ತಡದ ಕರ್ತವ್ಯದ ಮಧ್ಯೆಯೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದು ಮತ್ತು ನಮಗೆ ಪ್ರೇರಣೆಯನ್ನ ನೀಡಿದ್ದಕ್ಕಾಗಿ ಅವರಿಗೆ ನಮ್ಮ ಹಿಂದೂಗಳ ಒಬ್ಬರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾವು ಸಲ್ಲಿಸಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ನಿನ್ನೆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಅವರು ಕೂಡ ನಡೆಸಿಕೊಟ್ಟಿದ್ದಾರೆ. ಇಬ್ಬರು ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ದಯವಿಟ್ಟು ಇಲ್ಲ ಚೂರು ಕೂಡ ಬಂದದ್ದು ಶಬ್ದ ಆಗಬಾರದು. ಅವರ ಹಿಂದೆ ನಿಂತು ಅವರು ಕುಳಿತುಕೊಂಡಿರ್ತಾರೆ. ಅವರ ಒಂದು ಭಾವಚಿತ್ರವನ್ನ ಇದು ಕೂಡ ಅಲ್ಲೇ ನಿಲ್ಬೇಕು. ಅಲ್ಲೇ ನಿಂತರೆ ನಾವು ತಿರುಗಿ ಫೋಟೋ ತಗೊಳ್ಳಿ. ಇದರಿಂದ 3 ಸಾಲ ಕೂತ್ಕೊಳ್ಬೇಕು. ಇದರಿಂದ 3-4 ಸಾಲ ಕೂತ್ಕೊಳ್ಬೇಕು. ಹಿಂದೆ ಅವ್ರು ನಿಂತ್ಕೊಳ್ಬೇಕು. ಒಂದು ಲೈವ್ ಆಗ್ತದೆ ಹೀಗೆ ನಿಂತರೆ ಚಂದ ಕಾಣುತ್ತೆ. ಲೈವ್ ಆಗ್ತದೆ. ದಯವಿಟ್ಟು ಅವರ ಹಿಂದೆ ಬಂದು ನಿಲ್ಬೇಕಾಗಿದೆ. ಚೂರು ಕೂಡ ಶಬ್ದ ಆಗಬಾರ್ದು. ನಾವು ವ್ಯಕ್ತಿನ ಹೆಜ್ಜೆ ಇಟ್ಟುಕೊಳ್ಳಬಾರದು. ಇನ್ನು ಒಂದು 2 ತಂಡ ಮಾಡಿಬಿಡಬಹುದು. ಸ್ವಲ್ಪ ಇಬ್ಬರು ಕೂತ್ಕೊಳ್ಳೋಣ. ಸ್ವಲ್ಪ ಮಂದಿ ಇಬ್ಬರು ಕೂತ್ಕೊಳ್ಳೋಣ. ಇನ್ನೊಂದು ನೆಕ್ಸ್ಟ್ ಸೈಡ್ ಇನ್ನೊಳಿದಾರು ಕೂತ್ಕೊಳ್ಳಿ. ನೀವು ಸ್ವಲ್ಪ ಈಚೆ ಒಂದು ಫೋಟೋ ತೆಗಿಬೇಕಷ್ಟ. ಸ್ವಲ್ಪ ಅಣ್ಣ ಸ್ವಲ್ಪ ಈಚೆ.
ಕೈ ತರ್ಬೋದು. ಇನ್ನು ಬಾಕಿ ಉಳಿದಾಗ ಅಭಿಮಾನ ಗಣ್ಯರು ನಿರ್ಗಮಿಸ್ತಾ ಇದ್ದಾರೆ. ತರಗತಿ ಯಥಾರೀತಿ ಮುಂದುವರೆದ ಎಲ್ಲರೂ ಜೋರಾದ ಕರ್ನಾಟಕದಲ್ಲಿ ಅವರನ್ನು ಬೀಳ್ಕೊಡಬೇಕಾಗಿ